ಜೈ ಶ್ರೀರಾಮ್, ಹೇಗಿದ್ದೀರಾ? ತುಂಬ ದಿವಸ ಆಯಿತು ವಿಡಿಯೋ ಹಾಕಿದೆ. ಇವತ್ತು ಶ್ರೀಕೃಷ್ಣ ಮಠದಲ್ಲಿ ನಿನ್ನೆ ಉದ್ವರ್ಚನೆ ಅಂದರೆ ಕೃಷ್ಣ ಮಠದೆಲ್ಲ ಕ್ಲೀನ್ ಮಾಡ್ತಾರೆ, ಗರ್ಭಗುಡಿಯಿಂದ ಹಿಡಿದು. ಆನಂತರ ಇವತ್ತು ಬೊಂಡಾಭಿಷೇಕ ಇರುತ್ತೆ. ಬೊಂಡಾಭಿಷೇಕ ಇದ್ದ ಉತ್ಸವ ಸಿಕ್ಕಾಪಟ್ಟೆ ಮಳೆ ಇರುತ್ತೆ ಇಲ್ಲಿ. ಇವತ್ತೂ ಅಷ್ಟೇ ತುಂಬ ಮಳೆ ಇದೆ. ಆನಂತರ ನನಗೆ ಕಳೆದ ವಾರ ನಾನು ನಿಮಗೆ ವೀಡಿಯೋದಲ್ಲಿ ಹೇಳಿದೆ, ನಮ್ಮ ಅತ್ತೆ ಎಕ್ಸ್ಪೈರ್ ಆದರು. ಸ್ವಲ್ಪ ವೀಡಿಯೋ ಹಾಕ್ಲಿಕ್ಕೆ ಆಗಲ್ಲ ಅಂತಂದ್ಬಿಟ್ಟು ಹಾಗೆ ತುಂಬ ದಿವಸ ಆಗಿಬಿಡ್ತು. ಒಂದು ಸಲ ಬ್ರೇಕ್ ತಗೊಂಡಂತೂ ತುಂಬ ಬ್ರೇಕ್ ಆಗಿಬಿಡುತ್ತೆ. ಅದಕ್ಕೆ ಇವತ್ತು ಹಠ ಹಿಡಿದು ವೀಡಿಯೋ ಹಾಕ್ತಾಯಿದ್ದೀನಿ. ಇವತ್ತಿನ ಭೋಜನ ಶಾಲಾ ದೇವರ ಅಲಂಕಾರ ಇದೆಲ್ಲ ನೋಡ್ಕೋತಾ ಬನ್ನಿ. ಆನಂತರ ಈಗ ಪುರಿಯಲ್ಲಿ ಜಗನ್ನಾಥ ಯಾತ್ರೆ ಆಗ್ತಾ ಉಂಟು, ಅದರದ್ದು ಎರಡೊಂದು ಫೋಟೋ ಹಾಕ್ತಾಯಿದ್ದೀನಿ ನೋಡಿ. ಇಲ್ಲಿ ಬೊಂಡ ಅಭಿಷೇಕಕ್ಕೆ ಎಲ್ಲ ರೆಡಿ ಮಾಡ್ತಾ ಇರುವಂಥದ್ದು. ಆನಂತರ ಇವತ್ತಿನ ಮೇನ್ ವೀಡಿಯೋದಲ್ಲಿ ಅಡಿಗೆಯವರು ಮಾಡುವಂತಹ ಮೈಸೂರು ಪಾಕನ ತೋರಿಸ್ತಾ ಇದ್ದೀನಿ. ನಾನು ಮೊನ್ನೆ ಬೆಂಗಳೂರಿಗೆ ಹೋದಾಗ ಒಂದು ವಾರ ಆಯ್ತು ಇವತ್ತಿಗೆ ನಾನು ವೀಡಿಯೋ ರೆಕಾರ್ಡ್ ಮಾಡಿ. ಆ ವಿಡಿಯೋ ರೆಕಾರ್ಡಿಂಗ್ ಹಾಕ್ತೀನಿ. ಅಲ್ಲಿ ಬಾಬಣ್ಣ ಅಂತ ಒಬ್ಬರು ಇದ್ದಾರೆ, ಅವ್ರದ್ದು ವೀಡಿಯೋ ಅವರು ಮಾಡಿದಂಥ ಮೈಸೂರು ಪಾಕದ ವೀಡಿಯೋನ ಹಾಕ್ತಾಯಿದ್ದೀನಿ ನೋಡಿ. ಈಗ ಎಲ್ಲ ಕಡೆ ದೇವ್ರದ್ದು ಮಠಗಳು, ದೇವಸ್ಥಾನ ಉದ್ವರ್ಚನೆ, ಆನಂತರ ಮಹಾ ಅಭಿಷೇಕ ಎಲ್ಲ ನಡೀತಾ ಇರುತ್ತೆ. ಅದರ ಫೋಟೋಸ್ ಇದು ನೋಡ್ಬೋದು ನೀವು. ಇದು ಹಿರಿಯಡ್ಕದ ಪುತ್ತಿಗೆ ಮೂಲ ಮಠದಲ್ಲಿ ನಡೆದಿರುವಂಥದ್ದು. ಆನಂತರ ಮೊನ್ನೆ ಕೃಷ್ಣ ಮಠಕ್ಕೆ ಸುಬ್ರಹ್ಮಣ್ಯ ಯತಿಗಳು ಅಥವಾ ಶ್ರೀಗಳು ಬಂದಿದ್ದರು. ಅದನ್ನು ನೀವು ಕೆಲವು ಫೋಟೋಸನ್ನು ನೋಡ್ಬೋದು ನೋಡಿ. ಬಲಭದ್ರ ಸುಭದ್ರ ನಮ್ಮ ಶ್ರೀಕೃಷ್ಣ ಪುರಿದ್ದು ನೋಡ್ಬೋದು ಎಷ್ಟು ಚೆನ್ನಾಗಿದ್ದಾರೆ ಅಂತ ನೋಡಿ. ಮೈಸೂರು ಪಾಕನ್ನು ನೋಡ್ಕೊಂಬರೋಣ. ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ನೀವು ನೋಡ್ಬೋದು. ತುಂಬ ಟೇಸ್ಟಿಯಾಗಿ ತುಪ್ಪನೇ ಹಾಕಿ ಮಾಡಿರುವಂಥದ್ದು, ನಮ್ಮ ಅತ್ತಿಗೆ ಮನೆಯಲ್ಲಿ ಮಾಡಿರುವಂಥದ್ದು ಇದು ನೋಡಿ. ಇವರು ಬಾಬಣ್ಣ ಅಂತ ಹೇಳಿಬಿಟ್ಟು ಉಡುಪಿಯವರೇ, ಬೆಂಗಳೂರಲ್ಲಿ ಹೋಗಿ ಸೆಟ್ಲಾಗಿದ್ದಾರೆ. ಇದು ನೋಡಿ ಫಂಕ್ಷನಿಗೆ ಮಾಡಿರುವಂಥದ್ದು. ಖಾಲಿಯಾಗಿದ್ದಕ್ಕೆ ಅವ್ರು ಇನ್ನೊಂದು ಸಲ ಮಾಡಿದರು, ಫಂಕ್ಷನ್ ಎಲ್ಲ ಮುಗಿದ ನಂತರ. ಆ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಏನು ಗೊತ್ತಾ, ಒಂದು ಅಳತೆ ಕಡಲೆ ಹಿಟ್ಟಿಗೆ 1.5 ಅಳತೆಯಷ್ಟು ಸಕ್ಕರೆ, 2 ಅಳತೆಯಷ್ಟು ತುಪ್ಪ, ಇಷ್ಟು ಬೇಕಾಗುತ್ತೆ. ಅದನ್ನ ಇಷ್ಟು ತುಪ್ಪ ಹಾಕಿ ನೋಡಿ ಕಲಿಸ್ತಾ ಇದ್ದಾರೆ. ನೀವು ನೋಡ್ಬೋದು. ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಲ್ಲ, ತುಳುವಲ್ಲಿ ಇದೆ. ರೊಟ್ಟಿ ಹಿಟ್ಟು ಕಾತ್ಲಕ್ಕನ ನಮ್ಮಕ್ಕೆ ಎಣ್ಣೆ ಡಂಪನೆ ಕಡ್ಲ ಸಾಧಾರಣ ಮಾಂತಾರ ವಂಚನೆ ಈ ನೈಟ್ ನಿಮ್ಗೆಲ್ಲ ಫೋಟೋ ಕೆತ್ತಾವ ಪಾರೋಡ ಹೋದ್ರೆ ಪಣ ಎಡಿಟ್ ಅಂತ ಮಾಡುವೆ ಟೆನ್ಷನ್ ಅಂತ ನಿಮ್ಗೆ ಇಚ್ಛೆ ಓಡ ಅಂತ ನೆಟ್ಟಸ್ ಹೋಗಿರತ್ತ ನಲ್ಲ ಆವಡತ್ತ ಒಂದು ಅಂತನ ಬೇಗ ಈ ಲೆವೆಲ್ ಅಂತ ಒಂಚೂರು ಕೊಟ್ಟು ಜಾಸ್ತಿ ಬಟ್ ಸ್ಮೂತ್ ಬರ್ತನಕ ಸ್ಮೂತ್ ಅವು ನಮ್ಮ ಮೂಲ ನೂಲು ಬರಡು ನೋಡೊಂದೇ ಬರ್ತದೆ ನಲ್ಲ ಬರ್ತದೆ. ಸೋಜಿ ಅವರ ಹೆಸರು इंग्लिश पाड़ी एंक्लिक दे दे बरा ಅವು ತುಪ್ಪ ಬಾಡಿಗೆ ಕ್ಲೀನಾಗಿ ಬಿಸಿ ಕರದು ಮಾಡ್ತಾರೆ. ಗೊತ್ತಾಯ್ತು. ತುಪ್ಪ ಬಿಸಿ ಆಗೋದು ಲೆಕ್ಕನಿಂದ ಕರವೊಂದು ದಪ್ಪದ ಬಾಡ್ಲಿ ಬೋರ್ಡ್ ಮಾತ್ರ ದಿನ ನಮಗೆ ಅಡಿ ಕಲರ್ ಅದು ಉಂಡೆ ನಾವು ಟ್ರೈ ಫ್ಲೇವರ್ಗೆ ತೊಂತೆಲ್ಲ ನಾನಿ ಇಂಚ ಅಂಬರ ಬೋರ್ಡ್ ಹಾಕ್ಬಿಡು ಬಂತೆ ನಾನೇ ಆಮೀಗ ಹಲ್ವಾ ಪುರ ಅಂದ್ಕೊಳ್ಳಿ ನಮ್ಮ ನಾನಿ ತಿಂದೆ ಸುಲೆಕ್ ಶೋಭತೆ ದಿನ ಚುಚ್ಚಿಕೊಳ್ಳೋಂತಿದ್ದೆ. ಬಾದಾಮ್ ಹಲ್ವಾ ಅತ್ತೆ ಬಟ್ ಬರ್ಫಿ ಅಂತ ಹೇಳಿ ಆಗಲಿ ಆಗ್ಯಾರೆ ಕಷ್ಟ ಹಾಕೊಂಡು ಬಂತೆ ಹಲ್ವಾ ಅಂದ್ಕೊಳ್ಳಿ ಬುಡಿತಾಟೆ ಗೆತ್ತೇನೆ ಅಪ್ಪನ ಹೇಗಿದ್ದ ಕರಗೋಂತುಂಡು ಸುಲೆ ಮೀನ್ ನೆನ್ ಪಾಕದವದು ಊಟ ಮಾಡಿ ನಿಮ್ಕುಳ್ಳ ಉಡುಪಿನ ಬೇತೇನಾ? ಓ ಸುಳ್ಳಿಯನಾ? ನಮಗೆ ಅವಳೇ ಕಲ್ತದ್ಲ ಶಾಲೆ
ಉಡುಪಿಡೆ. ನನ್ನ ಅಮ್ಮನ ಹಾಂ ಹಾಂ ಅಜ್ಜನ. ಚೂರು ಉತ್ತ ಇತ್ರಲ್ಲ ಆಯ್ಕಾತು ನಿಮ್ಗೆ ಬಣ್ಣದ ಕೈಕಲ ಆಯ್ಪನ ಚಾನ್ಸ್ ಹಾಂ ಕಡೆ ಕಡೆ ನಿಮ್ದು ನೆಕ್ಸ್ಟ್ ನೀವು ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡ್ತೀರಾ? ಹಾಂ ಎಲ್ಲ ನಾನೇ ಮಾಡೋದು, ಮತ್ತೆ ಯಾರು ಮಾಡ್ತಾರೆ? ಯಪ್ಪ ಅವ್ರಿಗೆ ಹೇಳೋದಂದ್ರೆ ನಾನು ಸುಮ್ಮನೆ ಕೂತ್ಕೊಳ್ಳೋದು ಒಂದೇ. ಒಂದು ಕ್ಯಾಮರಾ ಹಿಡಿಯಿರಿ ಅಂದರೆ ಆಗೋದಿಲ್ಲ ಅವರಿಬ್ಬರಿಗೂ. ಟ್ರೈ ಮಾಡಿದೆ, ನನಗೆ ಎಷ್ಟು ಆಗುತ್ತೆ ಅಷ್ಟು ಮಾತ್ರ ಮಾಡ್ತಾ ಇರ್ತೀನಿ ನಾನು. ಮಗ ಇಲ್ಲಿ ಬಂದು ಹೋದ ಓಡಿಸ್ದೆ ಕೂತ್ಕೊಂಡೆ ಅಂದರೆ ನೋಡಿ ಮನೆಗೆ ಹೋಗಿ ಆಯ್ತು ಅಮ್ಮ ಅಂತ. ಯಾಕಂದ್ರೆ ಇವರು ಚಿಕ್ಕದಿದ್ದು ಸಾರು ಬಿದ್ದಿದೆ ಇವ್ರ ಮೇಲೆ. ಮಕ್ಕಳು ಆ ವಯಸ್ಸಲ್ಲಿ ಮಕ್ಕಳು ಮುಟ್ಟು ಅಂತ ಕೂತ್ಕೊಂಡು ಅಣ್ಣನಿಗೆ. ನಿಂಗೆ ಮುಂದೊಂದು ಗೊತ್ತೇ ಪ್ರಿ ಈ ಸ್ಟೇಜಿಗೆ ಗೊತ್ತಾ ಪ್ರಿಯಂಕು ಕಾವು ಕಿನ್ಯಮ್ಮನದ ಅಂಡ ಏನು ಮಾತ್ರ ಕೆಲವರು ಬರೋ ಮಲ್ಲ ಕಾವಟೆಯನ್ನು ಅಂತಾರೆ ಅವು ಅಡಿ ಬರ್ತಾರೆ ಸುರ ಮುಂದೆ ಅಣ್ಣ ನಿಧಾನ ಅರ್ಜೆಂಟ್ ಹೆಂಗು ಮತ್ತೆ LKG ಅಲ್ವಾ, ನಾವೇನು LKG ಮಕ್ಕಳು ಇದರಲ್ಲೆಲ್ಲ. ನನಗೆ ಆಗಲಿಲ್ಲ, ತುಂಬ ಸಹ ಟ್ರೈ ಮಾಡಿ. ನನಗೆ ಭಯ ಆಗೋದು ಎಲ್ಲಿ ಗಟ್ಟಿ ಆಗಿಬಿಡುತ್ತಾ ಅಂತ. ಒಂದ್ಸಲ ನಮ್ಮ ಅತ್ತೆ ಮಾಡಬೇಕಿದ್ರೆ ಈ ಬಾಳೆಹಣ್ಣು ಹಲ್ವ ಚಾಕ್ಲೇಟ್ ಥರ ಆಗಿಬಿಟ್ಟಿತ್ತು ಆಯ್ತಾ. ಅವ್ರಿಗೆ ನಾನಂತ ಆ ಟೆನ್ಷನ್ ನನಗೆ ಅದೇ ನೆನಪು ಬರೋದು ಮಾಡ್ಲಿಕ್ಕೆ ಹೋದಾಗ. ಬಾಳೆಹಣ್ಣು ಹಲ್ವಾ ನಿಮಗೆ ಯಾವಾಗ ಆಯ್ತು ಅಂತ ಗೊತ್ತಾಗಬೇಕು ಅಂದ್ರೆ ಒಂದು ಚೂರು ತೆಗೆದಿಟ್ಬಿಟ್ಟು ಅದನ್ನು ತಿರುಗಿಸ್ತಾ ಇದ್ದಾಗೆ ಕೈಯಲ್ಲಿ ಮುಟ್ಟಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಗಟ್ಟಿಯಾಗಿದೆ ಅಂತ ತಣ್ಣಗಾಗ್ತದೆ. ಅದು ಇತ್ತೆ ಬಾಳೆ ಬಂದ ಹಲ್ವಾ ಪೆಪನೆಗ ಪಣ್ಣೆ ಒಂಥರ ಮತ್ತೆ ನಿಕ್ತಿನೆಕ್ಕು ಪೊಡಿಗೆ ಒಂದು 7 ಕಪ್ ಬರ್ಫಿ ಇಂಚಿನೆಕ್ಕು ಮಂದ ಪೊಡಿಗೆ ಚೆನ್ನಾಗಿರುತ್ತೆ. ಕೋಕೋನಟ್ ಬರ್ಫಿ ಇದ್ರೆ ನನಗೆ ಮಾಡಲಿಕ್ಕೆ ಕೋಕೋನಟ್ ಬೇಕಾದಷ್ಟು ಇರಬೇಕಿದ್ರೆ ಮಾಡಲಿಕ್ಕೆ ನನಗೆ ಚಿಕ್ಕ ಚಿಕ್ಕದು ಗಂಟಿದೆಯಲ್ಲ ಅದಷ್ಟೇ ಹೋಗುತ್ತೆ ಅದು. ಹೌದು, ಇದು ತುಪ್ಪದಲ್ಲಿ ಕಲಸಿ ಹಾಕಿರೋದು. ನನಗೆ ನಿನ್ನ ನಂಬರ್ ಕೊಡ, ನನಗೆ ಡೈರೆಕ್ಟ್ ವಿಡಿಯೋ ಕಳಿಸ್ತೀನಿ ತಾಳು. ಆಮೇಲೆ ಕೊಡು ನನಗೆ ನಂಬರ್. ವಿಡಿಯೋ ಮಾಡಿದ್ದು ಅವ್ರದ್ದು ಹೆಸರೆಲ್ಲ ಹೇಳಿಕೊಂಡು ತುಪ್ಪದಲ್ಲಿ ಕಲಿಸ್ತಾರೆ. ಅವ್ರು ಏನು ಗೊತ್ತಾ, ಅಕ್ಕಿ ರೊಟ್ಟಿಗೆ ಹಿಟ್ಟು ಕಲಿಸ್ತೀವಲ್ಲ ಗಟ್ಟಿ, ಆ ಥರ ಕಲಿಸ್ಕೊಂಡಿದ್ದಾರೆ ಅವರು. ಅಂದರೆ ಸ್ವಲ್ಪ ಮುಟ್ಟಿದ್ರೆ ಒಳಗೆ ಹೋಗುತ್ತೆ. ಇನ್ನು ಪೂರಿ ಹಿಟ್ಟು ಅಂತ ಹೇಳ್ಬೋದು. ಅದಕ್ಕೆ ನಾನು ಸೀದಲ್ಲಿ ಇಲ್ಲಿ ಓಡಿ ಬಂದಿದ್ದೆ ಕತ್ರದಿಂದ. ಇಲ್ಲ ಅವು ಒಬ್ಬೊಬ್ರು ಒಂದೊಂಥರ ಮಾಡ್ತಾರೆ ಮಾರೆ. ಎಣ್ಣೆಯಲ್ಲಿ ಮಾಡೋದು ನಮ್ಮನೆ ಬೇರೆ. ಬಿಸಿ ಎಣ್ಣೆ ಹಾಕಿದಾಗ ಉರಿತದೆ. ಕೈ ಫಾಸ್ಟ್ ಇರಬೇಕು ಅದಕ್ಕೆಲ್ಲ. ಈಗ ಎಣ್ಣೆ ಬಿಸಿ ಎಣ್ಣೆ ಪಾರ್ತಾ ಅಂತ ಎಣ್ಣೆ ಅಥವಾ ನೆಯ್ಯಿ ಪಾರ್ತಾ ನಿಜವಾದ ಅವಶ್ಯಕತೆ ಎಂಕಲ್ ಅಂಚನೆ ಇರ್ತದೆ. ಏನು ತುಂಬುವ ಅಂಪನಾಗ ಫಾಸ್ಟ್ ತಿರ್ಗೋಪನ ಮತ್ತೆ ಬೇಗ ಇಬ್ಬರ ರಟ್ಟವನ್ನು ನೋಡೋಣ ಅಂತದೆ. ಇತ್ತೆ ಎಂಕು ಸ್ವತಂತ್ರವಾದ ಮನ ಗೊತ್ತಾನ ಜಾದು ಎಂಚಿನ ವಿಷಯ ಜಾದು ಹೋಗಂಡ ನಿಂಕ್ಲೆಗಿಂದ ಮಧ್ಯಾಹ್ನ ಮಾತ್ರ ಅಡಿ ಬರ್ತದೆ. ಜಾದು ನೊಂಜಿ ಬುಡ್ರೆಗ ಅವನ ಆತೆ ಮುಡುಂಡ ಜಾಲ ಇದ್ದಿ ಒಕ್ಕಡೆ ಜಡ್ಲ ಹಾಕಿದ್ರು ತಿರ್ಗೋಪನ ವೇಸ್ಟ್. ಇಲ್ಲಿ ಅವೇ ಕೊಡದ ಮೈಸೂರು ಪಾಕ ಸೂಪರ್. ಒಂದಿನ ಬೌಳಿತ್ತು ನಾವು ಎಂಟ್ಲೆಗೆ ಎನರ್ಜಿ ವೇಸ್ಟ್. ಹಾಕಿ ಆಯ್ತು ಸಕ್ಕರೆ ಪಾಕಕ್ಕೆ. ಇನ್ನು ಹಿಟ್ಟು ಕಲಿಸಿದೆ ಅದನ್ನ ತುಪ್ಪ ಹಾಕೊಳ್ಳೋದು ಫಸ್ಟ್ ಸಕ್ಕರೆ ಪಾಕಕ್ಕೆ. ಅದು ನೂಲಲೆ ಪಾಕ ನಾವು ವಿಡಿಯೋದಲ್ಲಿ ಹಾಕಿದೆ ಇಲ್ಲ. चाशनी हो गया, चाशनी और ये हो गया क्या ಅದು ಮಾಡಬೇಕಾಯ್ತು ನನಗೆ. ರಸಮಲೈ ಮತ್ತು ರಸಗುಲ್ಲ ಇದು ಜಾಮೂನು, ರಸಮಲೈ ಜಾಮೂನು ತುಂಬ ಒಳ್ಳೆ ಕಾಂಬಿನೇಷನ್. ಶುಗರ್ನವ್ರಿಗೆ ಮದ್ದು ಅದು. ಆಮೇಲೆ ಇನ್ಸುಲಿನ್ ರಬಡಿ ಜಾಮೂನು, ರಸಮಲೈ ಕೂಡ ಹಾಕಿ ಮಾಡ್ತಾರೆ ಅದಕ್ಕೆ. ಅದು ಮಾಡ್ತಾರೆ. बहुत मुश्किल हो रहा है इसको. बोल रहे इसके लिए मेन ಏನ್ ಬೇಕು ಅಂದ್ರೆ ಕೈಯಲ್ಲಿ ಶಕ್ತಿ ಬೇಕು. ಆಮೇಲೆ ಸೊಂಟೆ ಗಟ್ಟಿ ಇರಬೇಕು. ಬಗ್ಗೆ ಬಗ್ಗೆ ಯಪ್ಪ ಅಯ್ಯೋ ಸುಮ್ಮನೆ ಸ್ವಲ್ಪ ತಲೆ ಹಿಡಿ. ಕಲರ್ ಚೆನ್ನಾಗಿ ಬರುತ್ತೆ, ತೊಂದರೆ ಇಲ್ಲ. ರೌಂಡ್ ಇದೆಯಲ್ಲ ಅದು ಪೂರ್ತಿ ಎಲ್ಲ ಕಡೆ ಕವರ್ ಮಾಡ್ತಾ ಇಲ್ಲ. ಅದು ಏನು ನಾನು ಎಲ್ಲಿ ಇದು ಮಾಡ್ತಾ ಇದ್ದೀನಿ ಅಲ್ಲಿ ಮಾತ್ರ ಕವರ್ ಮಾಡುತ್ತೆ.
ಹಾಂ ಅದೊಂದು ಅರ್ಧ ಇಂಚಷ್ಟು ಸರ್ಫೇಸ್ ಕವರ್ ಮಾಡುತ್ತೆ ಅಷ್ಟೇ. ಫುಲ್ 1 kg ಬೇಸನ್ ಇದೆ. ಹಾಂ ಒಂದು ಸೇರು ಒಂದು ಸೇರು ಮೀನ್ಸ್ 1 kg ಆಗೋದಿಲ್ಲ. ಒಂದು ಸೇರು ಅಳತೆ ಗೊತ್ತಲ್ಲ ನಿಮಗೆ? ಹಾಂ ವಾಲ್ಯೂಮ್ ಅದು. ಹಾಂ ಅದಕ್ಕೆ 1.5 ಸೇರು ಇದು. ನಾನು ವಿಡಿಯೋ ಹಾಕ್ತೀನಿ ನಿಮಗೆ. ನೋಡೋದಷ್ಟೇ ಮಾಡೋದಿಲ್ಲ. ಅದೇ ನೀವು ಮಾಡ್ಬೋದು, ಇಬ್ರು share ಮಾಡ್ಬೋದು ತಾನೇ? ಕ್ಲೀನ್ ಮಾಡ್ತಾರೆ ಇವರು. ನಮ್ಮನೇಲೂ ಒಂದು ಆ ಥರ ಆಗಿದೆ. ಒಂದು 6 months ಆಯ್ತು, ಅದು ಖರ್ಚಾಗಿಲ್ಲ. ಇವರು ನಿಮ್ಮ ಬಾಳೆಹಣ್ಣು ಮಾಡ್ತಾರ ಇನ್ನು ಮಾಡಿ ಅದು ಹಾಗೆ ಇದೆ ಅದು. ಎಂದು ಅಮ್ಮ ಕೂಡ ಖರ್ಚು ತೀರೋದಿಲ್ಲ. ಬೈಕ್ ರೈಡ್ ಮಾಡಕ್ಕಿಂತ ಎಲ್ಲಿ ತನಕ? ಅಯ್ಯೋ ರಾಮಚಂದ್ರ, ಅವನು ಅಲ್ಲಲ್ಲ, ಒಂದು ಬ್ಯಾಗ್ ಅಷ್ಟು ಬೇಕು. 1.5 ನಾನಾದ್ರೆ 2 ಇದರಲ್ಲಿ ತುಪ್ಪದಲ್ಲಿ ಮುಗಿಸ್ತೀನಿ. ನಿಜವಾಗ್ಲೂ ಒರಿಜಿನಲ್ ಆದ್ರೆ 1 2 3. 1:2 ಒಂದು ಕಡ್ಲೆ ಹಿಟ್ಟು, 2 ಸಕ್ಕರೆ, 3 ತುಪ್ಪ. देखो पता चला इसलिए अच्छा होता है। आप मतलब घी का ही टेस्ट है वो। 1 ಕಡಲೆ ಹಿಟ್ಟು ಗೊತ್ತಾಯ್ತಾ, 2 ಸಕ್ಕರೆ, 3 ಇದು ತುಪ್ಪ. ಇದು ಬೆಲ್ಲದ ಮಾಡ್ಬೋದಾ ಮೈಸೂರು ಪಾಕ್? ಮಾಡ್ಬೋದು. ಇನ್ಸ್ಟೆಡ್ ಆಫ್ ಸಕ್ಕರೆ ಬೆಲ್ಲ ಬೆಲ್ಲ. ಆಗುತ್ತೆ. ಆಗುತ್ತೆ. ಸ್ವಲ್ಪ ಅಳತೆ ಒಂಚೂರು ಆಚೆ ನೀವು ಫಸ್ಟ್ ಕಲ್ ಅಗಲೇ ಬಾರ್ ಸೇಮ್ ರಿಯಲಿ ಸೇಮ್. ಅದು ಮಾಡಿ ಮುಗಿಸಿ ಸರಿ ಅಂದ್ರೆ ನಾನು ಬರ್ತೇನೆ, ಇಲ್ಲಾಂದ್ರೆ ಬರುದಿಲ್ಲ ಆಯ್ತಾ. ಒಂದು ಅಲ್ಲ ಒಂದು ಬುಕ್ ಇಂಜಿನಿಯರ್ ಏನು ಬೈದ್ರು ಅಲ್ಲ ಒಬ್ಬ ಇಂಜಿನಿಯರ್ ಅಲ್ಲ ಏನು ಬೈದ್ರು ಬೇಗ ಚಿಕ್ಕೇನು ಒಂದೇ ಸ್ವಭಾವ ಕಣ ಇದ್ರು ಪಾಪ. ಅಲ್ಲ ಒಬ್ಬ ಇಂಜಿನಿಯರ್ ಇದ್ರ ಬುಕ್ ಬರ್ದಿದ್ದು. ಅದ್ರಲ್ಲಿ ಹೇಳದೆ ಗೊತ್ತಾ, ಇಡೀ ಎಲ್ಲಾ ರೀತಿಯ ಅಡಿಗೆಗಳಲ್ಲಿ ಎಲ್ಲಾ ಕಡೆನೂ ಹಿಟ್ ಅಂತ ಆಗೋದು ಅಂದ್ರೆ ಯಾವ್ದು ಕರಿತಾರಲ್ಲ, ಕರಿಯೋದ್ರೆ ಇದ್ರಲ್ಲಿ ತುಪ್ಪ ಮತ್ತೆ Deep fry. ಡೀಪ್ ಫ್ರೈ ಅಂದ್ರೆ ಹುರಿತಾರೆ ಫ್ರೈ. ಅದು ಬ್ರೌನ್ ಸ್ವಲ್ಪ ಬ್ರೌನ್ ಆಗುತ್ತಲ್ಲ ಆ ತರ. ಇವಾಗ ಇದು ಕೂಡ ಅಷ್ಟೇ. ಇದು ಯಾಕಂದ್ರೆ ತುಪ್ಪ ಕರಗುತ್ತೆ, ಅದು ಹುರಿದಂಗ ಆಗುತ್ತೆ ಅಂತ ಹೇಳಿ. ಸೊ ಅದು ಎಲ್ಲಾ ಕಡೆನೂ ಎಲ್ಲಾ ಡಿಶ್ ಅಲ್ಲೂ ಅದು ಫೇಮಸ್. ಸೊ ಆ ಹದ ಗೊತ್ತಾದ್ರೆ ಅದಕ್ಕೆ ಅವ್ರೇನೋ ಹೇಳ್ತಾರೆ, ಮಯಾಡ್ಸಿ ಏನೋ ಹೇಳ್ತಾರೆ. ಮಾಡ್ತೀಯಾ ಹೋಗು, ಯಾಕೋ ತಲೆನೋವು ಆಗ್ತದೆ. ತಲೆ ಭಾರ ನೀರು ಕುಡಿಬೇಕಂತಾರೆ. ಅದೇ ಮಾಡ್ತಾರೆ, ಫಿಲ್ಟರ್ ಖಾಲಿ ಮಾಡೋದು ನಾನೇ ಅಲ್ಲಿ. ಅದು ಆಂಟಿ ಕಷ್ಟಗಳು ಬೇಕೆ. ಅವ್ರು ಹೋದ್ನಲ್ಲ What will you do if a stranger just comes to take your person? ದಿವಿತೆಲ್ಲ ಹೋದ ಗೇಟ್ ಓಪನ್ So, ಆಗ ಇದು ಏನಿದೆ ಈ ತರ ತುಪ್ಪ ಬಿಸಿಯಾಗಿರಾಗುತ್ತಲ್ಲ, ಸೊ ಅದ್ರದ್ದೇ ಅದೆಲ್ಲ ಎಣ್ಣೆ ತುಪ್ಪ ಹಾಕ್ತಾನೆ ಇರಬೇಕು ನೋಡು. ಈಗ ಇಲ್ಲಾಂದ್ರೆ ಈ ಥರ ಮಾಡಿದ್ರೆ ಅದೇ ಕೆಲವ್ರು ಏನು ಮಾಡ್ತಿದ್ದೆ, ಹಿಟ್ಟು ಕಲಸೋದಿಲ್ಲ ತುಪ್ಪದಲ್ಲಿ, ತುಪ್ಪ ಬಿಸಿ ಮಾಡಿ ಹಾಕ್ತಾ ಇರ್ತಾನೆ. ಅದನ್ನು ನೋಡಿದ್ದೀನಿ ನಾನು ಇದು ನೋಡಿಲ್ಲ. ಬಟ್ ಇದು ಚೆನ್ನಾಗಿದೆ ಐಡಿಯಾ. ಅಂದ್ರೆ ಯೂಟ್ಯೂಬಲ್ಲಿ ನೋಡಿದ್ದೀನಿ, ಅದು ಪ್ರಯೋಜನ. ಬಟ್ ಮಾಡಲಿಕ್ಕೆ ಮೀಟ್ರ್ ಇಲ್ಲ, ಹಂಗಾಗಿ ಕೂತಿದ್ದೀನಿ ಅಷ್ಟೇ. ಆಮೇಲೆ ಇವಾಗ ಅದು ಹೆಂಗೆ ಅಂದ್ರೆ ಕರಿಯೋದ್ರೆ ಇವಾಗ ಬಿರಿಯಾನಿ ಮಾಡಿದ್ರಲ್ಲ, ಬಿರಿಯಾನಿಲಿ ಒಂದು ಈರುಳ್ಳಿ ಕರ್ದು ಹಾಕ್ತಾರಲ್ಲ, ಹೌದು ಹೌದು, ಅದ್ರದ್ದು ಟೇಸ್ಟೇ. ಸೊ ಆ ಥರ ಯಾವಾಗ ಬ್ರೌನ್ ಆಗುತ್ತಲ್ಲ ಏನಾದರೂ ಒಂದು ಐಟಮ್, ಅದ್ರದ್ದು ಬೆಸ್ಟ್ ಟೇಸ್ಟ್ ಅಂತ ಏನೋ ಬರ್ದಿದ್ರು. ಎಲ್ಲರೊಳಗೂ ಎಲ್ಲರಿಗೂ ಇಷ್ಟ ಆಗುವಂತ ಒಂದು ಅಂಶ. ನಾನು ಈರುಳ್ಳಿ ಹಾಕೋದಿಲ್ಲ ಬ್ರೌನ್ ಅಂದ್ರೆ ನಿಮಗೆ ಅದರದ್ದು ಸ್ಮೆಲ್ ಪ್ಲಸ್ ಟೇಸ್ಟ್ ಎಲ್ಲ ಅಡಿಗೆಲ್ಲ ಇವಾಗ ಸಕ್ಕರೆ ಕೂಡ ಅಷ್ಟೇ, ಕ್ಯಾರಮಲ್ ಅಂದ್ರೆ ಅದೇ ಅಲ್ವಾ. ಸೊ ಇವಾಗ ಕರಿಯೋದು ಕೂಡ ಅಷ್ಟೇ. ಏನಕ್ಕೆ ಎಲ್ಲರೂ ಕುರ್ಕಲ್ ತಿಂಡಿ ಇಷ್ಟ ಅಂದ್ರೆ ಅದು ನಾಲ್ಗೆಗೆ ತುಂಬಾ ರುಚಿ ಅಂತ. जानू वो कल में तो गोलगप्पे बनाया था, उसमें आलू डाला था। आलू मेथी ये सब डाल सकते हैं उसमें. ಮೇಥಿ ಹಾಕ್ಬೋದಾ? ಮೇಥಿ ತುಂಬ ಚೆಂದ ಆಗುತ್ತೆ. ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ, ಕೊತ್ತಂಬರಿ ಸೊಪ್ಪು ಅಂತ ಗೊತ್ತಾರೆ. ನಾನು ದೊಡ್ಡವನಿಂದ ನಂಗೆ ಗೊತ್ತಿರಲಿಲ್ಲ. ಏನು ಗೊತ್ತಾಯ್ತು, ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡ್ತೀನಿ. ಅದು ನನ್ಗೆ ಗೊತ್ತಿರಲಿಲ್ಲ, ನಾನು ಅವರೆಲ್ಲ ಕಲ್ತಿದ್ದು. ಅದು ನುಚ್ಚಕ್ಕಿ ಅಂತ, ನುಚ್ಚಕ್ಕಿನೂ ತುಂಬ ಚೆಂದ ಆಗುತ್ತೆ, ಬಟ್ ಕುಕ್ಕರಲ್ಲಿ ಇಡಬೇಕು. ಅದು ನಮ್ಗೆ 2-3 ಸರಿ ಮಾಡಿದ್ವಿ, ಗೊತ್ತಾಗ್ಲಿಲ್ಲ. ಅದು ಬೇಯಲೇ ಇಲ್ಲ. ಹಾಂ, ಆಮೇಲೆ ನಾವೇನ್ ಮಾಡಿದ್ವಿ ಕೊನೆಗೆ, ಅದು ಕುಕ್ಕರಲ್ಲಿ ಇಡಬೇಕು. ಕುಕ್ಕರಲ್ಲಿ ಇಟ್ಟರು ಬೈಲಿಲ್ಲ ಅದು. ಆಮೇಲೆ ನಾವು ಕೊನೆಗೆ ಇವಾಗ ಏನ್ ಮಾಡ್ತೀವಿ, ಮಾಮೂಲಿ ಉಪ್ಪಿಟ್ಟು ಥರನೇ ಮಾಡ್ತೀವಿ. ತುಪ್ಪ ಹಾಕಿ ಹುರಿದು ಸ್ವಲ್ಪ ನುಚ್ಚಕ್ಕಿದು ತುಂಬ ಚೆಂದ ಆಗುತ್ತೆ. ತಿಂದು ನಾವು ಮತ್ತು ನನ್ನ रेडी अरे वो घी कहाँ गया? चला गया अंदर। सब कुछ पी गया वो, और पेट के इसको अंदर बोलते जाएगा। पीना. वेरी गुड। ದೇವಿ ತಿಂಗೆ ಅಡುಗೆ ಮಾಡ್ಬೇಕು ನೀವು. ಅವ್ನ ಹತ್ರ ಮಾತ್ರ ಕಳಿಸ್ಬೇಡ ಮಾರೈತಿ.
ಅರಳಗಾಡುತ್ತೆ ಒಣಗಿಸಿ ಅದು ತುಪ್ಪ ವಾಪಸ್ ಬಿಡುತ್ತಲ್ಲ ಎಟ್ಟು ಬಿಡ್ಪುನಣ್ಣ ವಾಪಸ್ ಬಿಡುಪ್ರಿ ಅದ ನೀನು ಅಂದಾಜಿದೆ ಪಾಡು ನಮ್ಮ ನೀವು ಸಾಫ್ಟ್ ಮೈಸೂರು ಪಾಕ್ ರೆಡಿ ಆಗುತ್ತೆ ಸಾಫ್ಟ್ ಇಂಚೆ ಪಾಟ ಸಾಫ್ಟ್ ಸಾಫ್ಟ್ ಹಾಂ 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 ಇನ್ನು ಮಾತ್ರ ಇನಿ ಕಟ್ಟಾಗ ಬರೋದು ನಿಮಗೆ ಟೈಮ್ ಮಸ್ತ್ ಬೋದು ಹಾಂ ಸಾಫ್ಟ್ ರೆಡಿ ಆಗುತ್ತೆ ಹಾಂ ಹಾಂ ಐತ್ ಬಿತ್ತು ಮಧ್ಯ ಬ್ರೌನ್ ಬರ್ತೈತೆ ಅಂಚಿ ಇಂಚಿ ಎಲ್ಲೋ ಬರ್ತದ ಅವು ಇಂಚಿ ನಳ್ಳವೇ ನಳ್ಳಗಾಯಿಡು ಹಾಂ ಹಾಂ ಇದೇ ಚೆನ್ನಾಗಿ ಅಲ್ಲ ಸಾಫ್ಟ್ ಆದ್ರೆ ಇಷ್ಟು ನಿಲ್ಸ್ಬಿಡ್ಬೋದಾ ಹೌದು, ಹೌದು. ಆಮೇಲೆ ನೀವು ಗಟ್ಟಿ ಅಂದ್ರೆ ಹಿಂಗೆ ಇನ್ನೊಂದ್ ಸ್ವಲ್ಪ ಹುರಿಬೇಕು ಅಂದ್ರೆ ಈ ತರ ಇದು ಮುಗಿಸ್ಬೇಕು ಮಗಚ್ಬೇಕು ಅದು ಆಯ್ತು. ಅದು ಆಗ್ತಾ ಬಂತು 2-3 ನಿಮಿಷ ಎಲ್ಲ ಆಗುತ್ತೆ ಅವರದೇ ಇದು ಹೇಳಿದಲ್ಲ ನೋಡಿ ಇವಾಗ ಅವ್ರ ಮೇಲೆ ಬರ್ತಾ ಇದೆಯಲ್ಲ ಹಾ 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 ಹಾಂ ಇದು ಹಾಂ ನಿಂತೋಗ್ಬಿಡುತ್ತೆ ಇವಾಗ. ಹೋಯ್ ಚೆನ್ನಾಗಿತ್ತು ಲಾಸ್ಟ್ ಟೈಮ್ ಅದು ಅಡುಗೆ ವಿಡಿಯೋ ಮಾಡೋದು ಕಳಿಸಿದ್ದು ನಾನು ಅದು ಸ್ಟಾಪ್ ಅಡುಗೆ ಆಯ್ತು. ಇವಾಗ ಗಟ್ಟಿ ಸ್ವಲ್ಪ ನಿಂಗೆ ಮಲ್ಲ ಸಟ್ಕ ಬೋಡಣ್ಣ ಯಾರು ಇದೊಂದು ಮಾಡ್ಲಿಕ್ಕೆ ಕಲ್ತ್ರೆ ಎಲ್ಲ ಸ್ವೀಟ್ ಮಾಡ್ಲಿಕ್ಕೆ ಕಲ್ತಂಗೆ ಅಂತ ಹೇಳ್ತಾರಪ್ಪ ನಮ್ಮೂರಲ್ಲೆಲ್ಲ ಅದೇ ಮೈಸೂರು ಪಾಕ್ ಕಲ್ತೇಡ ಮಾತ್ರ ಸ್ವೀಟ್ಲೆ ಕಲ್ತೇರು ಅಂತ ಲೆಕ್ಕ ಹೆಂಗು ನೆಟ್ಟೆ ಫೇಲ್ಯೂರು ಶುರುಕ್ಕೆ ಹೆಂಗ್ ಬಂಟ್ನ ಕಲ್ಪನಾಗ ಹಾಳಾತ್ನೇನು ಸರಿ ಅಂತಾರೆ ಕಲ್ಪಕ್ಕೆ ಅಂದ अभी खराब हुआ चीज को अच्छा हाँ दूध खराब हो जाता है हाँ वो खराब हो गया ना उसको बनाने के लिए सीखेगा तो सब कुछ बना। पहले दूध से करना चाहिए ಅಲ್ಲೆಲ್ಲ ಹಾಳಾಗಿರೋ ದೂದ್ನ ಏನೋ ಯೂಸ್ ಮಾಡಿದ್ರೆ ಅದು ಪನ್ನೀರ್ ಆಗುತ್ತೆ ಯಾವುದೇ ಸ್ವೀಟ್ ಅಥವಾ ಯಾವುದಾದ್ರೂ ಹಾಳಾಗಿರೋದನ್ನ ಪುನಃ ರೆಡಿ ಮಾಡಕ್ಕೆ ಹೆಂಗೆ ರೆಡಿ ಮಾಡ್ಬೇಕು ಅದನ್ನ ಅನ್ನೋದನ್ನು ತಿಳ್ಕೊಂಡ್ಬಿಟ್ರೆ ಈಗ ನಾನೀಗ ಮೈಸೂರು ಪಾಕ್ ಫುಲ್ ಗಟ್ಟಿಯಾಗಿ ಪೌಡ್ರ್ ಆಯ್ತು ಅಂದ್ರೆ ನಾನು ಪುನಃ ರೆಡಿ ಮಾಡ್ತೀನಿ ಹೌದಾ वही तो है ಜಾದ ನೀರು ಮಸ್ತ್ ತಿಳ್ಕೊತು ಓ ಹಾ ಅಂಚೆ ಒಂದು ಐಡಿಯಲ್ ಆಯ್ಕು ನಿಮ್ಗೆ ಕೊಡ್ಲ ಹೆಂಗ ಹಲ್ವಾ ಗಟ್ಟಿ ಹಣ್ಣು ಅಂಚೆ ನೀರು ಮಸ್ತ್ ತಂಪುಳಿ ಅತನಗನೇ ಅಂಪೋಡ್ ಮಾತಾಡ್ ನೀನು ಬಿಸಿಟೆ ಚಿತ್ತು ಜಪ್ಪಡ ಯಾರ ಬೆತ್ತು ಜಾಲ ಅಂತಾರ ಓ नीचे नहीं उतारना ನೀಚೆನೇ ಉದಾಹರಣೆ ಹಾ. ಹಿಂಗ್ ಅಂತು ಕುಡಿಯಲ್ಲ ಹಾ ಕೂಡ್ಲೆ गरम रहते ही कर दोगे तो हो गया ಇಲ್ಲಿಂದ ಬೆತ್ತು ಅವೇನ್ ತರಪ್ಪನೇ ಮಲ್ಲ ಕೆಲಸ मेल्ट करना ही मुश्किल ಹಾ है ಹೋಗಿ ಮುಷ್ಕಿಲ್ ಅವು ದಿನ ಇಡೀ ದಿನ ಜುಡ ಹಾಕೋಣ ಅದಕ್ಕೆ 4 ಪೆಪ್ಪರ್ ಒಂಚೂರು ಜೀರಿಗೆ ಅದು ಹಾಕ್ಬಿಟ್ಟು ಹಂಗೆ ಅದು ಪೆಪ್ಪರ್ ಪಟ್ ಪಟ್ ಅಂತ ಹೊಡಿತಾ ಇದ್ದಾಗ ಈ ಸೊಪ್ಪನ್ನು ಕ್ಲೀನ್ ಆಗಿ ತೊಳೆದು ಹಾಕೊಳ್ಳೋದು ಲೈಟ್ ಆಗಿ ಅದು ಕಲರ್ ಚೇಂಜ್ ಆಗುತ್ತೆ ಕರ್ಬೇವಿನ ಸೊಪ್ಪು ಥರ ಆಗುತ್ತೆ ಅಷ್ಟೇ ಆಮೇಲೆ ಅದನ್ನ ಆಮೇಲೆ ಅದಕ್ಕೆ ತೆಂಗಿನಕಾಯಿ ಉಪ್ಪು ಹಾಕ್ಬಿಟ್ಟು ರುಬ್ಬು ಮೊಸರು ಹಾಕ್ಬಿಟ್ಟೆ ರುಬ್ಬು ಅಲ್ಲ ಅದು ಇದು ತೆಂಗಿನಕಾಯಿ ಎಲ್ಲ ನಮ್ಮ ಅತ್ತಿಗೆ ಮಕ್ಕಳು ಎಲ್ಲ ಅಲ್ಲಿ ವಾಚ್ ಮಾಡ್ತಾ ಇದ್ರು ನೋಡಿ. ಈಗ ಮೈಸೂರು ಪಾಕನ್ನು ಹದ ಬಿಸಿ ಇರಬೇಕಿದ್ರೆ ಕಟ್ ಮಾಡೋದನ್ನು ತೋರಿಸ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಬಂದಿತ್ತು ಆಯಿತಾ. ಒಂದ್ಸಲ ಮಾಡಿ ನೋಡಿ. ನಿಮಗೆ ವಿಡಿಯೋ ಅರ್ಥ ಆಗದೇ ಇದ್ದರೆ ತುಳು ಭಾಷೆ, ಕನ್ನಡ, ಹಿಂದಿ ಎಲ್ಲದರಲ್ಲೂ ಇದೆ. ಅರ್ಥ ಆಗದಿದ್ದರೆ ಕಮೆಂಟ್ಸಲ್ಲಿ ಹೇಳಿ. ನಾನು ಇನ್ನೊಂದು ಸಲ ವಿಡಿಯೋ ಅಪ್ಲೋಡ್ ಮಾಡಿ ಕರೆಕ್ಟಾಗಿ ವಾಯ್ಸನ್ನು ಮ್ಯೂಟ್ ಮಾಡಿ ಹಾಕ್ತೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ನಮ್ಮ ಬಾಬಣ್ಣನಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮುಖಾಂತರ. ಅವ್ರ ಕಾಪರೇಷನ್ ಇಲ್ಲದೆ ನಾವು ಅವ್ರದ್ದು ವಿಡಿಯೋ ರೆಕಾರ್ಡ್ ಮಾಡೋ ಹಾಗಿಲ್ಲ ನಾವು. ನೋಡಿ, ಒಂದು ಸೇರು ಅಂದರೆ 1 kg ಆಗೋದಿಲ್ಲ, ಒಂದು ಅಳತೆ ಅದು. ಒಂದು ಸೇರಲ್ಲಿ ಎಷ್ಟು ಮೈಸೂರು ಪಾಕ್ ಪೀಸು ಬಂದಿದೆ ಅಂತ ನೀವು ನೋಡ್ಬೋದು. ಸಾಧಾರಣ ಒಂದು 1.5 ಲೀಟ್ರಷ್ಟು ತುಪ್ಪ ಹಿಡಿದಿದೆ ಇದಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.